ಗ್ರಾಮದ ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡಬೇಡಿ. ಜನಪ್ರತಿನಿಧಿಯಾದ ನಂತರ ಮೂಲಸೌಕರ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ಅಭಿವೃದ್ಧಿ ನಡೆಸಿ. ಯಾವುದೇ ಕೆಲಸಕ್ಕೆ ಸ್ವಾರ್ಥವನ್ನ ಪ್ರದರ್ಶಿಸಬೇಡಿ ಅಂತ ಶಾಸಕ ಉಮಾನಾಥ್ ಕೋಟ್ಯಾನ್ ಹೇಳಿದ್ದಾರೆ. ಹಳೆಯಂಗಡಿ ಗ್ರಾಮ ಪಂಚಾಯತ್ನ ಇಂದಿರಾನಗರದಲ್ಲಿ ಚರಂಡಿ ರಚನೆಯ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಅವರು ನೆರವೇರಿಸಿ ಮಾತನಾಡಿದರು. ಈ ಭಾಗದ ಇಂದಿರಾನಗರ ಎದು ವರ್ಷೊಟ್ಟು ಒಂದು ಸ್ಲಬ್ದ ಟೈಪ್ ಉಂಟು. ನಿಗುಲೊಂದು ಮನಸ್ಸು ಮಾಡ್ತೀವಿ ರಾಜಕೀಯ ಮಾಡ್ಬೋದು. ಗ್ರಾಮ ಪಂಚಾಯತ್ ಓದುಗಳ ಪಾರ್ಟಿಗೆ ಹೋಗಿ ಎಲ್ಲ ಓಟುಗಳು ಹೆಂಗೆ ಮಾಡೋದು ಬೇರೆಗಳ ಪಡ್ತೀವಿ. ಜಿಲ್ಲಾ ಪಂಚಾಯತ್ ಏರೆಗಳ ಪಡ್ತೀವಿ. ಗ್ರಾಮ ಪಂಚಾಯತ್ ಅಭ್ಯರ್ಥಿ ಬರ್ತಾರೆ. ಈ ವೇಳೆ ಜಿಲ್ಲಾ ಪಂಚಾಯತ್ ಸದಸ್ಯ ವಿನೋದ್ ಕುಮಾರ್ ಬೊಳ್ಳೂರು ಮಾತನಾಡಿ, ಇಂದಿರಾನಗರಕ್ಕೆ ಅತಿ ಅಗತ್ಯವಿರುವಂತಹ ಚರಂಡಿ ಯೋಜನೆಯನ್ನ ಶಾಸಕರ ನಿಧಿಯಿಂದ 5 ಲಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ನಿಧಿಯಿಂದ 2 ಲಕ್ಷ ರೂಪಾಯಿಗಳ ಯೋಜನೆಯನ್ನ ಆರಂಭದ ಹಂತದಲ್ಲಿ ನಡೆಸಲಾಗ್ತಾ ಇದೆ. ಇದು ಮುಂದುವರಿಯಲಿದೆ ಅಂತ ಹೇಳಿದ್ರು. ಸಂದರ್ಭದಲ್ಲಿ ಇಂದಿರಾನಗರದ ನೀರಿನ ನಿರ್ವಹಣೆಯನ್ನು ನಡೆಸ್ತಾ ಇರುವ ಪಂಪ್ ಚಾಲಕ ನಿತ್ಯಾನಂದ ಕೆರೆಕಾಡು ಅವರನ್ನು ಗೌರವಿಸಲಾಯಿತು. ಪಿಸಿಎ ಬ್ಯಾಂಕ್ನ ಅಧ್ಯಕ್ಷ ಎಸ್ಎಸ್ ಸತೀಶ್ ಭಟ್, ಹಳೆಯಂಗಡಿ ಪಂಚಾಯತ್ನ ಮಾಜಿ ಸದಸ್ಯರಾದ ವಿನೋದ್ ಕೊಳುವೈಲು, ಸುಕೇಶ್ ಪಾವಂಚೆ, ಅಶೋಕ್ ಸಸಿಹಿತ್ಲು ಮತ್ತಿತರರು ಉಪಸ್ಥಿತರಿದ್ದರು.